ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡಿನ ಆಚಾರ ವಿಚಾರಗಳನ್ನ ತುಳು ಮಕ್ಕಳ ಮನಸ್ಸಿಗೆ ಇಳಿಸುವಂತ ಕೆಲಸವನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಕೆಸರ ಗದ್ದೆಗಳು. ಆಟಿ ತಿಂಗಳ ಕೊಯ್ಲುಗಳು ಮುಗ್ದ ಮೇಲೆ ಒಂದಿಷ್ಟು ಕೆಸರ ಗದ್ದೆಗಳು ಖಾಲಿಯಾಗಿರುತ್ತೆ. ಇಂತಹ ಕೆಸರ ಗದ್ದೆಯಲ್ಲಿ ಕೆಸರುಡುಂಜಿ ದಿನದ ಕಾರ್ಯಕ್ರಮಗಳ ಕಲರವ ಜೋರಾಗಿನೇ ಇರುತ್ತೆ. ಹಾಗೇನೆ ಇವತ್ತು ಪುತ್ತೂರಿನಲ್ಲಿರುವಂಥ ಕಾರ್ಜಾಲಿನ ಕೆಸರ ಗದ್ದೆಯಲ್ಲಿ ಕೆಸರಡು ಒಂಜು ದಿನದ ಸಂಭ್ರಮ ಜೋರಾಗಿಯೇ ಇದೆ. ಸಿಜ್ಲರ್ ಗ್ರೂಪ್ಸ್, UR ಪ್ರಾಪರ್ಟೀಸ್ ಹಾಗೇನೆ ಕುಂಕುಮ್ ಅಸೋಸಿಯೇಟ್ಸ್ ಈ ಒಂದು 3 ಸಂಸ್ಥೆಗಳ ಸಹಕಾರದೊಂದಿಗೆ ಈ ಒಂದು ಕೆಸರುಡುಂಜಿ ದಿನ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆಯ ದಿನ ನಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ, ಸಿದ್ಧತೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ತಿಳಿಸಿದ್ವಿ. ಇವತ್ತು ಇದೇ ಗದ್ದೆಯಲ್ಲಿ ಸಂಭ್ರಮದಿಂದ ಕೆಸರಡು ಒಂಜು ದಿನ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಹಾಗಾದ್ರೆ ಬನ್ನಿ, ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಕಾರ್ಜಾಲಿನ ಗದ್ದೆಯಲ್ಲಿ ಕೆಸರ ಗಂಡಡೊಂಜಿ ದಿನ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನವರೆಗೆ ಪ್ರತಿಯೊಬ್ಬರೂ ಕೂಡ ಕೆಸರ ಗದ್ದೆಗೆ ಇಳಿದಿದ್ದಾರೆ. ಕೆಸರ ಗದ್ದೆಯಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಇದೆ ಅನ್ನೋದನ್ನ ಕೂಡ ನೀವು ಇವಾಗ ನೋಡ್ತಾ ಇದ್ದೀರಾ. ಎಲ್ಲ ರೀತಿಯ ಆಟೋಟಗಳ ವ್ಯವಸ್ಥೆಗಳು ಆಗಿರುವಂಥದ್ದು. ಆಟೋಟಗಳು ಒಂದಿಷ್ಟು ನಡೆದಿದೆ, ಅದರ ಜೊತೆಗೇನೆ ಅಟ್ಟಿ ಮಡಕೆ ನಡೆಯುತ್ತೆ ಅಲ್ವಾ, ಅದಕ್ಕೋಸ್ಕರ ಯಾವ ರೀತಿಯಾದಂಥ ವ್ಯವಸ್ಥೆ ಆಗಿದೆ ಅನ್ನೋದನ್ನು ನೋಡ್ತೀರಾ. ಅಟ್ಟಿ ಮಡಕೆ ಹೊಡೆಯುವಂತಹ ಒಂದು ಸ್ಪರ್ಧೆಗೆ ಬಹುಮಾನ ಕೂಡ ಇರೋವಂಥದ್ದು. ಅದರ ಜೊತೆಗೇನೆ ಕೆಸರಲ್ಲಿ ಬಿದ್ದು ಕೆಸರಾದಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಬ್ಯೂಟಿಫುಲ್ ಆಗಿರುವಂತಹ ಕಾರಂಜಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ, ನೀರಿನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹಾಗಾಗಿ ಕಾರ್ಜಾಲಿನ ಗದ್ದೆಯಲ್ಲಿ ಸಿಜ್ಲರ್ ಗ್ರೂಪ್ಸ್, UR ಪ್ರಾಪರ್ಟೀಸ್, ಕುಂಕುಮ್ ಅಸೋಸಿಯೇಟ್ಸ್ ಇವುಗಳ ವತಿಯಿಂದ ನಡೀತಾ ಇರುವಂತಹ ಕೆಸರಡು ಒಂಜು ದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ವಿಶೇಷ ಅನ್ನೋದನ್ನ ನೀವು ನೋಡೋದು ಅಂತ ಹೇಳಿದ್ರೆ, ಕೆಸರ ಗದ್ದೆಯ ಎದುರು ಭಾಗದಲ್ಲಿ ವೇದಿಕೆಯನ್ನ ಹಾಕಿರುವಂಥದ್ದು. ಈ ವೇದಿಕೆಗೆ ಸಿಂಧೂರ್ ವೇದಿಕೆ ಅನ್ನುವಂಥ ಹೆಸರನ್ನ ಕೂಡ ಇಟ್ಟಿರುವಂಥದ್ದು. ಆಪರೇಷನ್ ಸಿಂಧೂರ್ ನಡೆದಿರೋದನ್ನ ನಾವೆಲ್ಲರೂ ಕೂಡ ಮರೆಯೋ ರೀತಿಯಾಗಿಯೇ ಇಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಗೊತ್ತಿರುವಂಥದ್ದು. ಇದರ ಒಂದು ನೆನಪಿಗಾಗಿಯೇ ಸಿಂಧೂರ್ ಅನ್ನುವಂತಹ ವೇದಿಕೆಯನ್ನ ಕೂಡ ಮಾಡಿದ್ದಾರೆ. ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಕೆಸರುಡುಂಜಿ ದಿನ ಸಂಡೇ ನಡೆಯುತ್ತೆ ಅಂತ ಹೇಳಿದಾಗ ಎಲ್ಲರೂ ಭಾಗಿಯಾಗ್ತಾರೆ, ಯಾಕೆಂತ ಹೇಳಿದ್ರೆ ಎಲ್ಲರೂ ಫ್ರೀ ಆಗಿರ್ತಾರೆ. ದೇವಾಲಯದ ಟ್ರಸ್ಟಿ ಆಗಿರುವಂತಹ ಅಶೋಕ್ ನಿಕ್ರಾಜು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಸರ್ ಕೆಸರಡು ಒಂಜು ದಿನ ಕಾರ್ಯಕ್ರಮದ? ಒಂದು ರೋಮಾಂಚನವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಪುತ್ತೂರಿನವರು ಪ್ರಥಮ ಬಾರಿಗೆ ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಅಂತ ಹೇಳ್ಬೋದು. ಒಂದು ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ನವರು ಒಂದು ಧಾರ್ಮಿಕವಾಗಿ ಮತ್ತು ನಮ್ಮ ಹಳೆಯ ಜಾನಪದ ಶೈಲಿಯ ರೀತಿಯಲ್ಲಿ ಒಂದು ಕೆಸರಿನಲ್ಲಿ ಒಂದು ದಿನ ಅಂತ ಹೇಳುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದೂರದ ಊರುಗಳಿಂದ ಬಂದಂಥ ಎಲ್ಲ ಒಂದು ಪ್ರೇಕ್ಷಕರು ಮತ್ತು ಈ ಇದರಲ್ಲಿ ಸ್ಪರ್ಧೆಯನ್ನು ಮಾಡತಕ್ಕಂಥ ಎಲ್ಲ ಜನರು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಅಳಿವಿನಂಚಿನಲ್ಲಿ ಇರತಕ್ಕಂಥ ಒಂದು ನಮ್ಮ ಈ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಏನೋ ನಮ್ಮ ಪುತ್ತೂರಿನ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ನವರು ಒಂದು ಉತ್ತಮವಾದಂಥ ಹೆಜ್ಜೆಯನ್ನು ಹಾಕಿಕೊಂಡಿದ್ದಾರೆ. ಜನರಿಗೆ, ಈಗಿನ ಮಕ್ಕಳಿಗೆ ಏನು ಈ ಆಧುನಿಕ ಯುಗದಲ್ಲಿ ನಮ್ಮ ಮಕ್ಕಳು ಬಾಲ್ಯದಲ್ಲಿ ನಾವೆಲ್ಲ ಹಳೆಯ ಕಾಲದಲ್ಲಿ ಇರತಕ್ಕಂಥ ಒಂದು ಜಾನಪದ ಶೈಲಿಯ ಮತ್ತು ಒಂದು
ಮಕ್ಕಳನ್ನು ಮಣ್ಣಿನೊಂದಿಗೆ ಬೆರೆಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಳ್ಳೆಯವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿ ಅಂತೇಳಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯನಾಗಿ ಶುಭವನ್ನು ಹಾರೈಸುತ್ತಿದ್ದೇನೆ ನನ್ನ ಆತ್ಮೀಯರಿಗೆಲ್ಲರಿಗೂ. ಕೆಸರಡೊಂಜಿ ದಿನ ಗೌಜಿಡಿ ನಡತೊಂದುಂಡು ಸರ್ ಇರ್ಲ ಜತ್ತರ ಎಂಚಾದಾಗ ಇತ್ತೀಚೆಗೆ ಯೋಜನೆ ಇತ್ತೀಚೆಗೆ ದುಡ್ಡು ಹಂಚಿದ ಜೀವನ ఒక ಮಹಾನಗರಡು ವಲಸೆ ಒಪ್ಪನ ಸಮಯಡು ಇಂಚಿನ ಕಂಡಡೊಂದಿಗೆ ಕೆಸರಡೊಂದಿನ ಆಚರಣೆ ಮಾಡೋದು ಭಾಳ ಶ್ಲಾಘನೀಯ. ಹಾಗೆ ಯು ಆರ್ ಪ್ರಾಪರ್ಟಿ ಸಿಸ್ಲರ್ ಕುಂಕುಮ ಅಶೋಕ್ ಅಭಿನಂದಿಸುತ್ತವೆ. ಅದೇ ರೀತಿ ಈ ಸಂಸ್ಕೃತಿನ ಮಾಡಿ ಒರಿಯೋಡು ದಯಬಂಡ ಒಂದು ಒಂಜಿ ದಿನಕ್ಕೆ ಸೀಮಿತ ಇರಬಲ್ಲಿ ನಮ್ಮ ಕೃಷಿ ಬೆಳೆತ ಬಗ್ಗೆ ಜೋಕ್ಲೆ ಮಾಹಿತಿ ಕೊರಪಂಚಿನ ಕಾರ್ಯಕ್ರಮ ಆವಡ ಮಾಡೋದು ಆಯೋಜನೆ ಮಂತ್ರಿ ಮನೋರ ಕಾರ್ಜಾಲಿನ ಗದ್ದೆಯಲ್ಲಿ ಕೆಸರಡು ಒಂಜಿ ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಜೊತೆಗೆ ಬಂದಂತಹ ಪ್ರತಿಯೊಬ್ಬರಿಗೆ ಕೂಡ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅಲ್ಲಿ ಯಾವ ರೀತಿಯಾಗಿದೆ ವ್ಯವಸ್ಥೆ ಅನ್ನೋದನ್ನ ಕೂಡ ಕೇಳಬೇಕು. ಕೆಸರಡೊಂಜಿ ದಿನ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಬಿಸಿ ಬಿಸಿಯಾಗಿರುವಂಥ ಶುಚಿ ರುಚಿಯಾಗಿರುವಂಥ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ವಿಶೇಷ ಏನು ಅಂತ ಕೇಳಿದರೆ ಅಪ್ಪಟ ತುಳುನಾಡಿನ ಶೈಲಿಯಲ್ಲಿ ಊಟವನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಯಾವೆಲ್ಲ ಊಟದಲ್ಲಿ ಮೆನು ಇದೆ ಅನ್ನೋದನ್ನು ಕೇಳಬೇಕು. ಅದರ ಜೊತೆಗೇನೆ ಎಷ್ಟು ಜನ ಬಂದಿದ್ದಾರೆ ಇದರ ಬಗ್ಗೆ ಕೂಡ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ಶುಚಿ ರುಚಿಯಾಗಿರುವಂಥ ಭೋಜನ ಅಂತೂ ತಯಾರಾಗ್ತಾ ಇದೆ ಸರ್. ಏನೆಲ್ಲ ಮೆನು ಅಲ್ಲಿದೆ? ಕುಡುತ ಚಟ್ನಿ, ಬೊಕ್ಕ ಬಿತ್ತದ ಗಸಿ, ಬೊಕ್ಕ ಉಪ್ಪಾಡು ಪಚ್ಚಿಲು, ಬೊಕ್ಕ ಪಾಯಸ, ಗಂಜಿ, ಅಲೆ, ಮುಂಚಿ ಇಂಚ ಸುಮಾರು ಟೈಪ್ದ ಐಟಮ್ ಪೂರ ಮಲ್ತದೆ ಅಂಕಲು. ಬೊಲ್ಪಗು ಸಜ್ಜಿಗೆ ಇತ್ತನು, ಬಜ್ಜಿಲ್ ಇತ್ತನು, ಸೇಮಿಗೆ ಹೊಸಲು ಇತ್ತನು, ಚಾ ಇತ್ತನು. ಇತ್ತೆ ಒನಸು ಪೂರ ಆಯ್ನ ಹಿಡ್ದು ಬೊಕ್ಕ ಬೈಯಾಗ ರಡ್ಡು ಮೂಜಿ ಟೈಪ್ದ ಪೋಡಿ ಉಂಡು, ಚಾ ಉಂಡು. ಅಂಚ ಒಂಜಿ ಎಂಚಿನ ಪೂರ ಎಂಕ್ಲು ಎನ್ನುದನ ಐಡ್ದು ಎಂಕ್ಲೆಗ್ ನಿರೀಕ್ಷೆರ್ ಜಾಸ್ತಿ ಜನಲ ಬರ್ತದೆ. ಎಂಕ್ಲೊಂಜಿ 1,000 ಜನ ಅಂದಾಜಿ ಮಲ್ತಿತ್ತ ಅಂಡ ಇತ್ತೆ ಎಂಕ್ಲೆಗ್ ಅವು ಅಂದಾಜಿ ಒಂಚೂರು ಜನ ಜಾಸ್ತಿ ಆಗಿ ನೋಡಿದ್ರೆ ಕೂಡ ಬೇತನೆ ಅರೇಂಜ್ಮೆಂಟ್ ಮಲ್ತೊಂದಿಲ್ಲ ಕೂಡ. ಅಂಚಾದ ಎಂಕ್ಲೆಗ್ ಈ ಜಾಗದ ಕಾರ್ಣಿಕದ ಮಣ್ಣು, ಈ ಜಾಗದ ದೈವದೇವನ ಆಶೀರ್ವಾದ ಅಲ್ಲ, ಮಾಲಿಂಗೇಶ್ವರನ ಆಶೀರ್ವಾದ ಅಡ್ಲ ಎಂಕ್ಲಿನ ಎಂಚಿನ ಪೂರ ಎನ್ನದ ಅವು ಈತ್ ಸಕ್ಸಸ್ ಆದ್ರೆ ಮಂಡ ಮಾತೆರ್ಲೆಗ್ಲ ಆತು ಖುಷಿ ಆದ್ರೆ ಎಂಕ್ಲಂಜಿ ಈತ್ ದಿನೋಟು ಮಲ್ತನಂಚಿನ ಕಾರ್ಯಕ್ರಮ ಇನಿ 100% ಸಕ್ಸಸ್ ಅಂದ್ರೆ ಕೋಡೆಲ ಪನ್ನಾಗ ಎಂಕ್ಲು ಪಂತ ಇನಿ 100% ಸಕ್ಸಸ್ ಆಯ್ತು ತೋಜೊಂದು. ಭೋಜನ ಸ್ವೀಕಾರ ಅಂದಾಜು ಎಂಕ್ಲು 1,000 ಜನತ ಮಲ್ತಿ ಇತ್ತ. ಬಟ್ ಎಂಕ್ಲ ಅಂದಾಜು ಪ್ರಕಾರ ಇತ್ತ 1,000 ಮಿತ್ತ ಒಂದು ಜನ ಐಕ್ ಅರೇಂಜ್ಮೆಂಟ್ ಮಲ್ತೊಂದಿಲ್ಲ ಕೂಡ ಅರೇಂಜ್ಮೆಂಟ್ ಮಲ್ತೊಂದಿಲ್ಲ ಎಂಕ್ಲು ನಿರೀಕ್ಷೆ ಮೀರ್ದೇನೆ. ಚೆನ್ನಪ್ಪ ಗೌಡ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ಇವತ್ತು ಕಾರ್ಜಾಲ ಗ್ರೌಂಡಲ್ಲಿ ಒಂದು ಅಭೂತಪೂರ್ವವಾದ ಬೆಳವಣಿಗೆ ನಡೆದಿದೆ. ಯಾಕಂತ ಹೇಳಿದರೆ ಯು ಆರ್ ಪ್ರಾಪರ್ಟೀಸ್, ರಿಯಲ್ ಎಸ್ಟೇಟ್ ಫ್ರೆಂಡ್ಸ್, ಕುಂಕುಮ ಅಸೋಸಿಯೇಟ್ಸ್, ಸಿಜ್ಲಾರ್ ಫ್ರೆಂಡ್ಸ್ ಈ 3 ತಂಡಗಳು ಸೇರಿ ನಮ್ಮ ಪುತ್ತೂರಿನ ಯುವ ಜನರನ್ನೆಲ್ಲ ಸೇರಿಸಿ ಒಟ್ಟಿಗೆ ಒಂದು ಗದ್ದೆಯಲ್ಲಿ ಕೆಸರಡು ಒಂಜಿ ದಿನ ಅಂತೇಳಿ ಗದ್ದೆಗೆ ಇಳಿಯುವ ಮುಖಾಂತರ ಎಲ್ಲ ಒಂದು ಸಮಾನ ಮನಸ್ಕ ತಂಡವನ್ನು ಕಟ್ಟಿ ಎಲ್ಲರನ್ನು ಒಗ್ಗೂಡಿಸಿ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಈ ತಂಡವು ಇವತ್ತು ನಡೆಸಿಕೊಂಡು ಬರ್ತಾ ಇದೆ. ಇವೆಲ್ಲರಿಗೂ ನಾವು ಇನ್ನಷ್ಟು ಕಾರ್ಯಕ್ರಮಗಳು ಈ ಗದ್ದೆಯಲ್ಲಿ ನಡೆಯಲಿಕ್ಕಿದೆ. ಮಧ್ಯಾಹ್ನ ನಂತರ ಹಗ್ಗ ಜಗ್ಗಾಟ ಬಲಾಢ್ಯ ತಂಡಗಳಿಂದ ಹಗ್ಗ ಜಗ್ಗಾಟ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ತಂಡಗಳಿಗೆ ಸುಮಾರು ಎಲ್ಲ ಸರ್ವ ಸದಸ್ಯರು ಸಹ ಉತ್ತಮವಾದ ಬೆಂಬಲವನ್ನು ಕೋರಿದ್ದಾರೆ. ಇಂತಹ ಅಭೂತಪೂರ್ವ ಕಾರ್ಯಕ್ರಮ ಇನ್ನಷ್ಟು ಬೆಳಗಿ ಬರಲಿ ನಮ್ಮ ತಂಡದಿಂದ, ನಮ್ಮೆಲ್ಲರ ತಂಡದಿಂದ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ನಮಸ್ತೆ ಸರ್. ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಸರಡೊಂಜಿ ದಿನ ಕಾರ್ಯಕ್ರಮ ಸರ್, ಹೇಗಿತ್ತು? ನೀವು ಯಾವ ರೀತಿಯಾಗಿ ಇದನ್ನು ಸಂಭ್ರಮಿಸ್ತೀರಾ? ಮೇಡಮ್, ಇದೊಂದು ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಪುರಾತನ ಕಾಲದಿಂದ ನಡೆದು ಬಂದಿರುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಅನೇಕ ರೀತಿಯಾಗಿರುವಂಥ ಆರೋಗ್ಯ ವೃದ್ಧಿ ಆಗುತ್ತೆ. ಜನರಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ಭಾವನೆ, ನಾವೆಲ್ಲ ಒಗ್ಗಟ್ಟಾಗಿ ನಾವು ಇದು ಮಾಡೋದರಿಂದ ಜನರಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ಖುಷಿ, ಸಂತೋಷ, ಎಲ್ಲ ಆಟಗಳಾಡೋದ್ರಿಂದ ಭಾಳ ಖುಷಿ ಆಗುತ್ತೆ. ನಾವು ಇಷ್ಟು ಒಂದು ವಿಜೃಂಭಣೆಯಿಂದ ಇದನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಲಿಲ್ಲ. ಅದರಲ್ಲೇ ಅನೇಕ ರೀತಿಯಾಗಿರುವಂಥ ವಾಲಿಬಾಲ್ ಆಟ ಆಡುವಂಥದ್ದು, ಮಡಿಕೆ ಕುಡಿಕೆ ಮಾಡುವಂಥದ್ದು, ಆಮೇಲೆ ಮಕ್ಕಳು ತಮ್ಮನ್ನು ತಾವು ಮರೆತು ವಿಶೇಷವಾದ ಈ ಒಂದು ದೇವಸ್ಥಾನದ ಗದ್ದೆಯಲ್ಲಿ ಆಟ ಆಡುವಂಥದ್ದು ಒಂದು ತುಂಬ ಸಂತೋಷವನ್ನು ಕೊಟ್ಟು, ಬಹುಶಃ ನಾವೇನಾದ್ರು ಬಂದಿಲ್ಲ ಅಂದರೆ ಇದೊಂದು ಕಾರ್ಯಕ್ರಮನ ಮಿಸ್ ಮಾಡ್ಕೋತಿದ್ವಿ ಅಂತ ಹೇಳ್ಬಿಟ್ಟು ಸಂದರ್ಭ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಸರ್, ಯಾವತ್ತೂ ಬ್ಯುಸಿ ಆಗಿರ್ತೀರಾ ನೀವು, ಹಾಗಾಗಿ ಯಾವತ್ತಾದರೂ ಒಂದಿನ ಫ್ರೀ ಮಾಡಿಕೊಂಡು ನಾನು ಕೂಡ ಈ ಥರ ಆಟ ಆಡಬೇಕು ಅಂತ ಏನಾದರೂ ಫೀಲ್ ಆಯಿತಾ ಅಂತ? ಖಂಡಿತವಾಗ್ಲೂ ನನಗೆ ಆ ಥರ ಫೀಲ್ ಆಯಿತು. ಈ ಥರದ ಆಟ ನಾವು ಆಡಿಲ್ಲಲ್ಲ ಅಂತ ಒಂದು, ಮತ್ತು ಇನ್ನೊಂದು ನಮ್ಮ ಮಕ್ಕಳು ಈ ಥರ ಆಟ ಇನ್ನೊಂದು ನಾವು ಆಡಿಸ್ಬೇಕು. ಈ ಥರದ್ದು ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಮಕ್ಕಳನ್ನೆಲ್ಲ ಇನ್ವಾಲ್ವ್ ಮಾಡಿಸಿ ನಾವು ಸಹ ಇದರಲ್ಲಿ ಭಾಗವಹಿಸಬೇಕು. ಇಡೀ ಪೊಲೀಸ್ ಸಿಸ್ಟಮ್ ಏನಿದೆ, ಒಂದು ದಿವಸ ನಾವು ಈ ಥರ ಮಾಡೋದ್ರಿಂದ ನಮಗೆ ಮಾನಸಿಕವಾಗಿ
ಮತ್ತು ದೈಹಿಕವಾಗಿ ತುಂಬ ಚೆನ್ನಾಗಿ ಆಗ್ತೀವಂತ ಎಂಬತಕ್ಕಂಥ ಒಂದು ಭರವಸೆ ಇದೆ. ನೋಡಿ, ನಿನ್ನೆ ನಾನು ಕೆಲವು ವಿಚಾರ ಹೇಳಿದ್ದೆ ಹೇಗೆ ಅಂತೇಳಿ. ಇದು ಇನ್ನೊಂದು ವಿಚಾರ ಹೇಳಲಿಕ್ಕೆ ಉಂಟು. ಎಂತ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಗದ್ದೆಯ ಒಳಗೆ ಭೋಜನ ಶಾಲೆಯಲ್ಲಿ ಜನ ಎಷ್ಟು ಬಂದಿದೆ ನೋಡಿ. ಅದಕ್ಕೆ ಹೇಳೋದು ಶ್ರದ್ಧಾವಾನ್ ಲಭತೆ ಜ್ಞಾನಂ. ಎಲ್ಲಿ ಶ್ರದ್ಧೆ ಇರ್ತದೆ ಅಲ್ಲಿ ಇಂಥ ಕೆಲಸಗಳೆಲ್ಲ ಆಗ್ತದೆ. ಮತ್ತೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಇನ್ನೊಂದು ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಯದ್ಭಾವಂ ತದ್ಭವತಿ ರೂಪಂ. ಅಂದರೆ ಯಾವ ರೀತಿ ನಮ್ಮ ಮನಸ್ಸಿನ ಭಾವನೆ ಉಂಟು ಅದಕ್ಕೆ ಪ್ರತಿಫಲ. ಈ 3 ಜನ ಸಂಘಟಕರು, ಕಾರ್ಯಕ್ರಮದ ಆಯೋಜಕರು, ಉಜ್ವಲ್ ಪ್ರಭು ಆಗಿರ್ಬೋದು, ಪ್ರಸನ್ನಕುಮಾರ್ ಸಿಸ್ಲರ್ನ ಪ್ರಸನ್ನಕುಮಾರ್ ಆಗಿರ್ಬೋದು, ಕುಂಕುಮನ ನಮ್ಮ ಸಂತೋಷ್ ಶೆಟ್ಟಿ ಆಗಿರ್ಬೋದು, ನೋಡಿ ಅವರಲ್ಲಿರ್ತಾ ಆ ಶ್ರದ್ಧೆ, ಆ ತಾಳ್ಮೆ, ಅದರಿಂದ ಈ 1 ವಾರದಲ್ಲಿ ಈ ನಮೂನೆ ಸಂಘಟನೆ ಜನ ಬರಲಿಕ್ಕೆ ಕಾರಣ ಆಯಿತು ಅಲ್ವಾ. ನೋಡಿ ಇದೆಲ್ಲ ಯಾರು ನಾವು ಈ 1 ವಾರದಲ್ಲಿ ಇಷ್ಟು ಜನವನ್ನು ಸೇರಿಸ್ಲಿಕ್ಕೆ ಆಗ್ತದಾ? ತಮಿಳಲ್ಲಿ ಒಂದು ಪಿಕ್ಚರಲ್ಲಿ ರಜನಿಕಾಂತ್ ಹೇಳ್ತಾನೆ ಪಡಿಯಪ್ಪನ್ ಅಂತೇಳಿ. ಎಂತ ಅಂದರೆ, ದ ಕಣ್ಣ ಸೇಂದ ಕೂಟ ಕಡಿயாது ಒಂದ ಕೂಟ ಕಡಿயாது ಸೇಂದ ಕೂಟ. ಅಂದರೆ ಇದು ಸೇರಿಸಿದ ಜನ ಅಲ್ಲ, ಅವರಾಗಿಯೇ ಬಂದದ್ದು ಸೇಂದ ಕೂಟ ಅಂತೇಳಿ. ಹಾಗೆ ಇದಕ್ಕೆ ದೈವ ಸಹಾಯ ಯಾವಾಗಿರ್ತದೆ? ನಮಗೆ ಶ್ರದ್ಧೆಯಲ್ಲಿರಬೇಕು, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇರಬೇಕು. ಯದ್ಭಾವಂ ತದ್ಭವತಿ ರೂಪಂ. ಹಾಗಿದ್ದಾಗ ಮಾತ್ರ ಈ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ನೋಡಿ ಅಲ್ಲಿಯೂ ಜನ ಕಂಡಾಬಟ್ಟೆ ಉಂಟು, ಇಲ್ಲಿಯೂ ಸಿಕ್ಕಾಪಟ್ಟೆ ಜನ ಉಂಟು. ಬೆಳಿಗ್ಗೆ ಈಗ ಎಷ್ಟು ಜನ ಊಟ ಮಾಡಿ ಹೋದ್ರು ನೋಡಿ. ಇದೆಲ್ಲ ಪ್ರತಿಫಲ ಸಿಗುವುದು ಯಾರಿಗೆ? ಸಂಘಟಕರಿಗೆ ಮತ್ತು ಆಯೋಜಕರಿಗೆ ಅಲ್ವಾ. ಅವರಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವ. ಮತ್ತೊಂದು ನೋಡಿ, 15 ಶ್ರಮಜೀವಿಗಳನ್ನು ಗುರುತಿಸಿ, ಅವರ ಸಾಧನೆಗಳನ್ನು ಗುರುತಿಸಿ ಹೆಕ್ಕಿ ನೋಡಿ ಅಂಥವರಿಗೆ ಸನ್ಮಾನ ಮಾಡಿ ಅವರಿಗೆ ಸತ್ಕರಿಸಿದೆ ನೋಡಿ. ಅದು ಒಂದು ಎಲ್ಲಿಯೂ ಆಗದ ಘಟನೆ. ಪಾಪ ಹೂ ಮಾರುವವರು ರೋಡಲ್ಲಿ ಜಾತಿ ಗೀತಿ ಬೆಂಬಲ ಯಾವುದೂ ಇಲ್ಲ. ಅಲ್ಲಿ ಸೀದಾ ಯಾರು ಪರಿಶ್ರಮ ಜೀವಿಗಳು ಅಂಥವರಿಗೆ ಮಾತ್ರ ಮಾಡಿದೆ ಅಲ್ವಾ. ಅದಕ್ಕೆ ಹೇಳುವುದು ಯದ್ಭಾವಂ ತದ್ಭವತಿ ರೂಪಂ. ನಮಸ್ತೆ. ಇರಪುದರೆ ಮೋಕ್ಷಿತ್ ಯಾನ್ ಪೆರಿಯತೋಡಿ ಅಲ್ಲ ಇರಪುದರೆ ಯತಿನ್ ಉಲ್ತಾರೆ ಗೊಬ್ಬೇರೆ ದಾದಪುರ ಗೊಬ್ಬೇರೆ ಪೂರ್ವಗೊಬ್ಬ್ಯ ಪೂರ ಗೊಬ್ಬೇರೆ ದಾದಪುರ ಕೇಳಿಸಿದ್ದಾರೆ ಬಲಿಪುನ ಬಗ ಪೀರೋತೆರ್ಗದ ಬಲಿಪುನ ಬಗ ಲಿಂಬೆ ಒಂಜುಂಡು ಸೆಡ್ಡುಂಡು ಎಡ್ಡೆಂಡು ಬಡ ನೆಕ್ಕದು ಮೂವಲ್ಲ ಕೆಸರು ತಗೊಂಡಾಗ ಗೊತ್ತೆ ಹೋಗ್ತಾರೆ ಒಂದ್ಪಲ ಖುಷಿ ಅಂಡೆ ದಾದಪುರ ಗೊಬ್ಬೇರೆ ಯಾನ್ ಲಿಂಬೆ ಚಮಚ ಹಿಂದೆ ಪಿರಾವ್ ತಿರ್ಗದು ಪುಣ್ಯ ಮೊಸಾರು ಗುಡಿ ಇಂದು ಮಡಿಕೆ ಹಾಕ್ನ ಮಡಿಕಲನೆಗೆ ಅಂತ ಓಕೆ ಪವನ್ ಗೊಬ್ಬೇರೆ ಇಲ್ಲ ಪ್ರೈಸ್ ಉಂಟೆ ಇಜ್ಜಿ ಕಂಬ್ಲಡ್ ಮಾತ್ರ ಅಂದ್ರೆ ಎಂಚಾಂಡಿ ಖುಷಿ ಅಂಡು ಖುಷಿ ಅಂಡೆ ಎಡ್ಡೆಂಡು ಖುಷಿ ಎನ್ನ ಬುದರ್ ಭುವನ್ ಯಾನ ಲಿಂಬೆ ಚಮಚ ಬೊಕ್ಕ ಗೂಂಟೋಟ ಬೊಕ್ಕ ಇದು ಕಂಬ್ಲ ಅಲ್ಲ ಪೋಯ ಬೊಕ್ಕ ಎದುರುದ ಹಾಕದಾತನು ಇಜ್ಜಿ 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 ಮನಸ್ಸೆಡ್ಡು ಶ್ರೇಯಸ್ ಮನಸ್ಸೆಡ್ಡು ವಾಪಸ್ ದತ್ತೋನವರೆ ಖಾಲಿ ಹಣ್ಣದ ಪ್ಲೇಟ್ ಇಜ್ಜಿ ದತ್ತೋನವರೆ ಓಕೆ ಗೊಬ್ಬೇರೆ ಇಲ್ಲ ಓಕೆ ನಮಸ್ತೆ. ಸೂಪರ್ ಮನಸ್ಸು. ಚಟ್ನಿ ಕುಡ್ತ ಚಟ್ನಿ ಬಾರಿ ಸೋಕಿತ್ತು ಬಾರಿ ಸೋ ಐಟೆ ಉಂಡಾರೆ ಐಟೆ ಉಂಡೆ ಕುಡ್ದು ನನ್ನ ಚೂರು ಇತ್ತು ನೈಟ್ 2 ಸತ್ಯ ಉಂಡೆ ಗೌಜಿದ ಬಗ್ಗೆ ಒಂದು ಬಾರಿ ಪೊರ್ಲುದ ಗೊಬ್ಬು ಒಂದು ಒಂಜಿ ಇಂಚೆ ನನ್ನ ಆವೊಂದು ಇಪ್ಪಡು ಮಾತೆಲ್ಲ ಮಂತೊಂದಿತ್ತು ವರ್ಷ ಇಂಚನೆ ಆವೊಂದು ಇತ್ತಿನ ಬಾರಿ ಪೊರ್ಲೊಂದು ಮಾತಾಜಿ ವಿಯ ಪೀಲಿಗೆ ಒಂಜಿ ನೆನಪು ಶಕ್ತಿ ಆಪುಣ ಒಂಜಿ ನನ್ನ ಇಂಚಿನ ಗೊಬ್ಬು ಉಂಡು ಅನ್ಪುಣ ಒಂಜಿ ಇಂಚೆ ನಡತೊಂದು ಬೋಡು ನನ್ನ ಮನಸ್ಸು ಬರಂಡು ಬಾರಿ ಲಾಯ್ಕಿದ ಮನಸ್ಸು ಕಂಡಗಿತ್ತು ನಾನು ಮಧ್ಯಾಹ್ನದ ಎಂಕಲ್ನ ಟಗ್ ಆಫ್ ಉಂಡು ಏಕೆ ಜಾತೊಂದು ಎಂಕಲ್ ಕೆಸರಡೊಂಜಿ ದಿನ ಅಂದು ಪುತ್ತೂರ್ದ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಸೇರಿದ ಮಂತೊಂದುಲ್ಲ ಇಂದು ರಾಜ್ಯಡೆ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಮನ್ಪುನಂಚಿನ ಪ್ರಪ್ರಥಮ ರಾಜ್ಯದ ಇತಿಹಾಸರೇ ಪ್ರಪ್ರಥಮ ಒಂಜಿ ಕೆಸರದ ಒಂಜಿ ಕಂಡ ಮಾಡಿ ದಯಪಂಡ ರಿಯಲ್ ಎಸ್ಟೇಟ್ ಪಂಡ ಕೂಡಲೇ ಮಾಂತ ನೆನಪಾಪನೆ ಜಗಲ ಪೆಟ್ಟು ಇಂದು ಮಂತ ನಮಗೆ ತೋಜೊಂದುಲ್ಲ ಅಂಡ ಆ ರಿಯಲ್ ಎಸ್ಟೇಟ್ ಪಂಡ ಆ ಮಾಂತ ಜವಣರನ್ನ ಇನ್ನು ಸೇರ್ಸದು ಒಂಜಿ ಕೆಸಡೊಂಜಿ ಗೂಟ ಮನ್ಪುನಂಚಿನ ಚಿಂತನೆ ನಮ್ಮ ಉಜ್ವಲ್ ಪ್ರಭುಗಳು ಮಂತದೇರು ಅವರಿಗೆ ಭಾರಿ ಅಭಿನಂದನೆ ಸಲ್ಲಿಸೋಡು ದಯಪಂಡ ಇನಿ ನ್ಯೂಸ್ ಮಾಂತ ಚಾನಲ್ ತೂಪ ನಮ್ಮ ರಿಯಲ್ ಎಸ್ಟೇಟ್ ಪೆಟ್ಟ ನಡ್ತೊಂದು ಇಪ್ಪ ನನ್ನ ಮೂಲ ರಿಯಲ್ ಎಸ್ಟೇಟ್ ಗೊಬ್ಬು ನಡ್ತೊಂದುಂಡು ಒಂಜಿ ಎಡ್ಡೆ ಚಿಂತನೆ ದೀರೊಂದು ಈ ಇನಿ ಒಂಜಿ 20 ಜನನ ಸನ್ಮಾನಿಸೇರು ಅವು ರಿಟೈರ್ಡ್ ಗುರುಕುಲನಾಕ್ಲಾದಿಪ್ಪು ಈ ಕಟ್ಟಕಡತ ಒಂಜಿ ಸಮಾಜದ ಕಟ್ಟಕಡತ ವ್ಯಕ್ತಿ ಬಂಡ ಈ ನಮ್ಮ ಒಂಜಿ ಚಪ್ಪಲ್ ಪೊಲ್ನಕ್ಲಾದಿಪ್ಪು ಒಂಜಿ ಪೂಂಬಾರ್ನಕ್ಲಾದಿಪ್ಪು ಒಂಜಿ ಏರ್ಲ ಗುರ್ತಿಸವನ್ನಕ್ಲೇನೆ ಇನ್ನು ನಮ್ಮ ಉಜ್ವಲ್ ಪ್ರಭುಲೆತ್ತು ಗುರ್ತಿಸ ಒಂದುಲೇರು ಅಂಚನೆ ವೇದಿಕೆಗೆ ಸಿಂಧೂರ್
ಪನ್ಪುನಂಚಿನ ಭಾರಿ ಎಡ್ ಲಾಯ್ಕದ ಪುದರ್ನ ತೀರ್ದು ಈ ಸೇರ್ನಂಚಿನ ಜೋಕುಲೆಗ್ಲ ಈ ದೇಶದ ರಾಷ್ಟ್ರೀಯತೆ ಬಗ್ಗೆ ಒಂದು ಚಿಂತನೆ ಮೂಡಿನಂಚಿನ ಕೆಲಸ ನಮ್ಮ ಉಜ್ವಲ್ ಪ್ರಭುಗಳು ಮಂತೇರು ಬಂದರೆ ಐಟ್ ಭಾರಿ ಖುಷಿ ಆಪ್ ನೆಮ್ಮೆದ ಕೆಸರುಗದ್ದೆ ಬಂಡ ಈ ತುಳುನಾಡು ಒಂಜಿ ಕಾರ್ಯಕ್ರಮ ಮಂತನ ಉಜ್ಜಲ್ ಅವರಿಗೆ ಎಂಕ್ಲ ಫಸ್ಟ್ಗೆ ಅಭಿನಂದನೆ ಕೊರುವಂತು ಎಂಕ್ಲ ಬೆದ್ರಾಳದ ಒಂಜಿ ತಂಡ ಪೂರ ಉಂಡು ಚಂದ್ರಣ್ಣೆ ಪೂರ ಉಳ್ಳೇರು ಅಕ್ಲ ನೇತೃತ್ವಡು ಇನಿ ಬಲ್ಲು ಇಪ್ಪನ ಸ್ಪರ್ಧೆ ಅವು ಒಂದು ಪೂರ ಇಂಚಿನ ಮಂತನ ಆರೆಗೆ ಎಂಕ್ಲನ ಪುತ್ತೂರದ ಪರವಾತ ಶ್ರೀ ಮಾಲಿಂಗೇಶ್ವರನ ಆಶೀರ್ವಾದ ಏಪಲ ಇಪ್ಪಡ ಆರ್ನ ಎಂಚಿನ ವಹಿವಾಟು ಮಾಡ್ತಾರೆ ಆ ವಹಿವಾಟು ದೇವೇರು ಸುಖ ಸಂಪತ್ತು ನೆಮ್ಮದಿ ಕೊರಡು ಅಂತ ಎಂಕ್ಲ ಪ್ರಾರ್ಥನೆ ಒಣಸಲ ಭಾರಿ ಸೂಪರ್ ಆತನಾರ ನಂದಿ ಫ್ರೆಂಡ್ಸ್ ಬೆದ್ರಳದ ಯುವ ಶಕ್ತಿ ಇದೆ, ಮಾತಾಡಬೇಕು. ನಮಸ್ತೆ, ನಿಮ್ಮ ಹೆಸರು? ಭವ್ಯ. ಸುಷ್ಮಿತಾ. ಜಯಲಕ್ಷ್ಮಿ. ಸವಿತಾ. ಓಕೆ, ದಾದಿಡ್ಪುರ ಗೋಪಿ ಗೊಬ್ಬು ಎಂಗ್ಲು ಗೊಬ್ಬೈನ ಜೋಕ್ಲೆ ಮಾತ ನನ್ನ ನೆಕ್ಸ್ಟ್ ಎಂಗ್ಲು ಗೊಬ್ಬರುಂಡು ಉಜ್ವಲ್ ಸರ್ನ ಒಂದು ಪ್ರೋಗ್ರಾಮ್ ಮಸ್ತ್ ಖುಷಿ ಅನಿಗ್ಲಿಗೆ ಎಂಗ್ಲೆ ಬೆದ್ರಾಳಾರ್ದು ಇಡೆಗೆ ಬರ್ತದ ಮಸ್ತ್ ಥ್ಯಾಂಕ್ಸ್ ಸರಿ. ನಂದಿ ಫ್ರೆಂಡ್ಸ್ಗೆ ಮಸ್ತ್ ಸಪೋರ್ಟ್ ಮಾಡ್ತಾರೆ ಎಂಗಲ್ ಆರೆಗೆ ಒಂಜಿ ಸಪೋರ್ಟ್ ಮಾಡ್ಪಾರ ಎಂಗಲ ಟೀಮ್ ಬರ್ತದ ಇಡೀ ವನಸದ ಫುಲ್ಲು ಶೋಕ್ ಆತಂಡು. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಶ್ರೀದೇವಿ ಅಂತೇಳಿ. ಫುಲ್ ಬಿಸಿ ಆಗಿದ್ದೀರಿ ಹೌದು ಹೌದು. ಎಷ್ಟು ಜನ ಬಂದಿರಬಹುದು? 1200 ಎಸ್ಟಿಮೇಟ್ ಅಂತೆ ಇವ್ರದ್ದು. ಹಾಗೆ ಒಂದು 600-700 ಜನ ಇವಾಗ ಊಟ ಆಗಿ ಆಯಿತು. ಹಾಗೆ ಮತ್ತು ತುಂಬ ಖುಷಿ ಆಯಿತು. ಇದೊಂದು ಕೆಸರದ ಗೊಬ್ಬು ಅಂತೇಳಿ. ಆಮೇಲೆ ಸುರು ಇದು ಫಸ್ಟ್ ಟೈಮ್ ಮಾಡಿದ್ದು ಅಂತ ಕಾಣ್ತದೆ ಇಲ್ಲಿ. ಹಾಗೆ ಮತ್ತು ನಮ್ಮದು ಗ್ರಾಮ ಬರ್ತದೆ ಇದು. ಅಂದರೆ ಹಾಗೇನಿಲ್ಲ, ಆಟ ಆಡಲಿಕ್ಕೆ ಅಂತಿಲ್ಲ. ಹೌದು, ಬಡಿಸಿ ಆದ ಮೇಲೆ ಮನೆಗೆ ಹೋಗೋದು. ಬೆಳಿಗ್ಗೆ ಬಂದಿದ್ದೇವೆ, ಆದರೆ ಖುಷಿ ಆಯಿತು ಮಕ್ಕಳ ಆಟೋಟೆಲ್ಲ ನೋಡುವಾಗ. ಇದು ಕಾರ್ಜಲ್ ಗುತ್ತಿನ ಮನೆ ಅಂತ ಕಾಣ್ತದೆ. ಅವರ ಆ ಗದ್ದೆಯಲ್ಲಿ ಅಜಿತ್ ಕುಮಾರ್ ಜೈನ್ ಅವರ ಗದ್ದೆಯಲ್ಲಿ ಆಗ್ತಾ ಇರೋದು ಇದು. ಹಾಗೆ ಮತ್ತು ಪ್ರಸಾದ್ ಭಂಡಾರಿ ಅವರು ಡಾಕ್ಟ್ರು ಬಂದು ಉದ್ಘಾಟನೆ ಮಾಡಿದ್ದಾರೆ ಬೆಳಿಗ್ಗೆ. ಹಾಗೆ ತುಂಬ ಖುಷಿ ಆಯಿತು.
ಕಾರ್ಜಾಲು ಗದ್ದೆಯಲ್ಲಿ ನಡೀತಾ ಇರುವಂತಹ ಕೆಸರಡು ಒಂಜಿ ದಿನ ಕಾರ್ಯಕ್ರಮದ ಗೌಜಿ ಗಮ್ಮತ್ತನ್ನ ನೋಡಿದ್ರಲ್ಲ. ಊರಿನ ಜನರೆಲ್ಲ ಕೂಡ ಕೆಸರ ಗದ್ದೆಯಲ್ಲಿ ಮಿಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದಿಷ್ಟು ಆಟೋಟಗಳ ಗೌಜಿಯನ್ನ ಸಂಡೇ ಆಗಿರೋದ್ರಿಂದಾಗಿ ಎಲ್ಲರೂ ಜೊತೆಯಾಗಿ ಸಂಭ್ರಮಿಸ್ತಾ ಇದ್ದಾರೆ. ಸಿಜ್ಲರ್ ಗ್ರೂಪ್, ಕುಂಕುಮ್ ಅಸೋಸಿಯೇಟ್ಸ್, ಅದರ ಜೊತೆಗೇನೆ UR ಪ್ರಾಪರ್ಟೀಸ್ ಇದರ ಸಹಯೋಗದೊಂದಿಗೆ ಕೆಸರಡೊಂಜಿ ದಿನ ಕಾರ್ಯಕ್ರಮ ಕಾರ್ಜಾಲು ಗದ್ದೆಯಲ್ಲೇ ಯಶಸ್ವಿಯಾಗಿ ನಡೆದಿರುವಂಥದ್ದು. ಹಾಗಾಗಿ ಈ ಒಂದು ತಂಡದಿಂದ ಇನ್ನಷ್ಟು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೆ ಜೊತೆ ಸುಮಿತ್ರಾ, ಸುದ್ದಿ ನ್ಯೂಸ್, ಪುತ್ತೂರು. ATM ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ATM ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ATMಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ATM ಮೂಲಕ ಈಸಿಯಾಗಿ UPI ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ KSRTC ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ KSRTC ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ATM. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.